ಪ್ರಕರಣವೊಂದರ ಮಹಜರಿಗೆ ಕರೆದೊಯ್ತಾ ಇದ್ದ ವೇಳೆ ಆರೋಪಿ ಪೊಲೀಸರ ಕೈಯಿಂದ ತಪ್ಪಿಸಲು ಯತ್ನಿಸಿದಾಗ ರೌಡಿ ಶೀಟರ್ ಮೇಲೆ ಪೊಲೀಸರು ಫೈರಿಂಗ್ ನಡೆಸಿದ ಘಟನೆ ಮಂಗಳೂರು ಹೊರವಲಯದ ಉಳ್ಳಾಲದ ಕೊಣಾಜೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಸೈಗೋಳಿಯಲ್ಲಿ ನಡೆದಿದೆ. ಘಟನೆಯಲ್ಲಿ ಪೊಲೀಸ್ ಸಿಬ್ಬಂದಿ ವಾಸುದೇವ ಹಾಗೂ ಅಕ್ಬರ್ಗೆ ಗಾಯವಾಗಿದ್ದು, ರೌಡಿ ಶೀಟರ್ ಆಗಿರುವಂತಹ ಮುಕ್ತಾರ್ ಕಾಲಿಗೆ ಗುಂಡೇಟು ಬಿದ್ದಿದ್ದು ಆತನನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ಉಳ್ಳಾಲ ಠಾಣಾ ವ್ಯಾಪ್ತಿಯಲ್ಲಿ 14ಕ್ಕೂ ಅಧಿಕ ಪ್ರಕರಣದಲ್ಲಿ ಭಾಗಿಯಾಗಿರುವ ರೌಡಿ ಶೀಟರ್ ಮುಕ್ತಾರ್ ಹಲವು ವರ್ಷಗಳಿಂದ ಪೊಲೀಸರ ಕೈಗೆ ಸಿಗದೆ ತಪ್ಪಿಸಿಕೊಂಡಿದ್ದ. ಪ್ರಕರಣವೊಂದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಆರೋಪಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದ. ಇಂದು ನಸುಕಿನ ಜಾವ ಪ್ರಕರಣವೊಂದರ ಬೈಕ್ ಮಹಜರಿಗೆ ಕೊಣಾಜೆ ಬಳಿಯ ಅಸೈಗೋಡಿಗೆ ಕರೆದುಕೊಂಡು ಹೋಗ್ತಾ ಇದ್ದಾಗ ಪೊಲೀಸರ ಕೈಯಿಂದ ತಪ್ಪಿಸಲು ಯತ್ನಿಸಿದ್ದು, ತಕ್ಷಣವೇ ಎಸ್ಐ ಸಂದೀಪ್ ಅವರು ಒಂದು ಸುತ್ತು ಗಾಳಿಯಲ್ಲಿ ಗುಂಡು ಹಾರಿಸಿ ಬಳಿಕ ಆರೋಪಿಯ ಕಾಲಿಗೆ ಗುಂಡನ್ನ ಹೊಡೆದಿದ್ದಾರೆ. ಘಟನೆಯಲ್ಲಿ ಗಾಯಗೊಂಡಿದ್ದ ಇಬ್ಬರು ಪೊಲೀಸ್ ಸಿಬ್ಬಂದಿ ಹಾಗೂ ಆರೋಪಿಯನ್ನ ದೇರಳಕಟ್ಟೆ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕೊಣಾಜೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಆರೋಪಿ ಈತನ ಕ್ರೈಮ್ ಹಿಸ್ಟರಿಯೇ ಭಯಾನಕವಾಗಿದ್ದು 15 ಪ್ರಕರಣಗಳು ಈತನ ಮೇಲೆ ದಾಖಲಾಗಿದ್ವು. ಹಲವು ಪ್ರಕರಣಗಳಲ್ಲಿ ಬೇಕಾಗಿದ್ದ ರೌಡಿ ಶೀಟರ್ ಮುಕ್ತಾರ್ನ ಕ್ರೈಮ್ ಹಿಸ್ಟರಿಯೇ ಭಯಾನಕವಾಗಿದ್ದು 15 ಪ್ರಕರಣಗಳು ಈತನ ಮೇಲೆ ದಾಖಲಾಗಿದ್ವು. ಹಲವು ವರ್ಷಗಳಿಂದ ಪೊಲೀಸರ ಕೈಗೆ ಸಿಗದೆ ತಲೆಮರೆಸಿಕೊಂಡಿದ್ದ ಮುಕ್ತಾರ್ನನ್ನ ನಿನ್ನೆ ಮಧ್ಯಾಹ್ನ ಉಳ್ಳಾಲ ಪೊಲೀಸರು ಬಂಧಿಸಿದ್ರು. 2021ರಲ್ಲಿ ಈತ ಗೂಡಂಗಡಿಗೆ ತೆರಳಿ ಸಿಗರೇಟ್ ಅನ್ನ ಕೇಳಿದ್ದಾನೆ. ಈ ವೇಳೆ ಅಂಗಡಿ ಬಂದ್ ಆಗಿದೆ ಅಂತ ಹೇಳಿದಾಗ ಕೋಪಗೊಂಡ ಶೋಭಾ ಎಂಬಾಕೆ ಆಕೆಯ ವಿರುದ್ಧ ಅಂಗಡಿಯನ್ನೇ ಬೆಂಕಿ ಹಚ್ಚಿ ಸುಟ್ಟಿದ್ದಾನೆ. ಆ ಮಹಿಳೆಯ ವಿರುದ್ಧದ ಕೋಪಕ್ಕಾಗಿ ಆ ಅಂಗಡಿಗೆ ಬೆಂಕಿಯನ್ನು ಹಚ್ಚಿದ್ದಾನೆ. ಆ ಅಂಗಡಿಯ ಮಾಲಕಿಯಾಗಿರ್ತಾಳೆ ಶೋಭಾ. 27 ವರ್ಷದ ರೌಡಿ ಶೀಟರ್ ಮುಕ್ತಾರ್ 2014ರಿಂದ ಅಪರಾಧ ಚಟುವಟಿಕೆಯಲ್ಲಿದ್ದಾನೆ. ಈ ಹಿಂದೆ ಉಳ್ಳಾಲ, ಮಂಗಳೂರು ಬಂದರ್, ಬರ್ಕೆ ಪೊಲೀಸ್ ಠಾಣೆಯಲ್ಲಿ ಈತನ ಮೇಲೆ ಪ್ರಕರಣ ದಾಖಲಾಗಿತ್ತು. ಕಳೆದ 5 ವರ್ಷಗಳಿಂದ ಪೊಲೀಸರ ಕಣ್ಣು ತಪ್ಪಿಸಿ ಓಡಾಡಿಕೊಂಡಿದ್ದ ಈತನ ಮೇಲೆ 6 ಕೊಲೆ ಯತ್ನ, 2 ಅಕ್ರಮ ಶಸ್ತ್ರಾಸ್ತ್ರ ಕಾಯ್ದೆ ಸೇರಿ ದರೋಡೆ ಪ್ರಕರಣಗಳು ದಾಖಲಾಗಿದ್ದಾವೆ. ಈ ಹಿಂದಿನ ಕೃತ್ಯಗಳಿಗೆ ಸಂಬಂಧಿಸಿದಂತೆ ಇತರೆ ಆರೋಪಿಗಳು ಕೂಡ ಈ ಭಾಗದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ ಅವನು ಕರ್ಕೊಂಬಂದಿದ್ದಾನೆ. ಈ ಸ್ಥಳಕ್ಕೆ ಕರ್ಕೊಂಬಂದಾಗ ಏಕಾಏಕಿ ಅವನು ಬೈಕಿಲ್ಲೇ ಬಿಟ್ಟಿದ್ದೀನಿ ಅಂತ ಆ ಕಡೆ ದೂರದಿಂದ ತೋರಿಸಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳ ಕಡೆ ಗಮನ ಹರಿಸಿದಂಥ ಸಂದರ್ಭದಲ್ಲಿ ಇದ್ದಂಥ ಇಬ್ಬರು ಯಾರು ಹಿಡ್ಕೊಂಡಿದ್ದು ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡಿ ತಳ್ಳಿ ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಉಳ್ಳಾಳ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಸಂದೀಪ್ ಅವರು ಒಂದು ಏರ್ ಫೈರ್ ಮಾಡಿ ಅವನಿಗೆ ವಾನ್ ಮಾಡಿದ್ದಾನೆ. ಅದಕ್ಕೂ ಬಗ್ಗದೆ ಅವನು ಓಡೋದಂಥ ಸಂದರ್ಭದಲ್ಲಿ ಅವನ ಮೇಲೆ ಒಂದು ರೌಂಡ್ ಫೈರ್ ಮಾಡಿದ್ದಾನೆ. ಅವನ ಎಡಗಾಲಿಗೆ ಬಿದ್ದಿದೆ ಅನ್ನೋಂಥದ್ದು ನನಗೆ ಮಾಹಿತಿ ತಿಳಿದು ಬಂದಿದೆ. ಮತ್ತು ನಮ್ಮ ಇಬ್ಬರು ಸಿಬ್ಬಂದಿ ವಾಸುದೇವ್ ಮತ್ತು ಅಕ್ಬರ್ ಅನ್ನುವಂಥ ಇಬ್ಬರು ಸಿಬ್ಬಂದಿಗಳಿಗೆ ಕೂಡ ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳಾಗಿದೆ. ಅವ್ರುಗಳನ್ನ ಇಲ್ಲೇ KS ಹೆಗ್ಡೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ವಿ. ಮತ್ತು ಮುಕ್ತಾರ್ ಏನಿದ್ದಾನೆ ಇವನಿಗೂ ಕೂಡ KS ಹೆಗ್ಡೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ವಿ.